ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ನಿಧಿ ಆಚಾರ್ಯ. ಇದೀಗ ಹೆಡ್ಲೈನ್ಸ್. ದಕ್ಷಿಣ ಕಾಶಿಯಲ್ಲಿ ಮಕ್ಕಿ ಜಾತ್ರೆ ಸಂಭ್ರಮ. ಕ್ಷೇತ್ರಕ್ಕೆ ಭಕ್ತಾದಿಗಳಿಂದ ಹೊರೆಕಾಣಿಕೆ ಸಮರ್ಪಣೆ. ವೈಭವದ ಮೆರವಣಿಗೆಯಲ್ಲಿ ಸಾಗಿ ಬಂದ ಹೊರೆಕಾಣಿಕೆ. ಭಾರೀ ವಿವಾದಕ್ಕೆ ಕಾರಣವಾದ ಪೊಗರು ಚಿತ್ರ. ಬ್ರಾಹ್ಮಣರ ಅವಹೇಳನವನ್ನು ಖಂಡಿಸಿದ ಪೇಜಾವರ ಶ್ರೀಶ್. ಚಿತ್ರದ ದೃಶ್ಯ ತೆಗೆಯುವಂತೆ ಸಚ್ಚಿದಾನಂದ ಮೂರ್ತಿ ಆಗ್ರಹ. ಬಸ್ಸಿನಲ್ಲಿ ರೈಲಿನಲ್ಲಿ ಹೆಣ್ಣು ಮಕ್ಕಳಿಗಿಲ್ಲ ಸೇಫ್ಟಿ. ಚಲಿಸುತ್ತಿರುವ ರೈಲಿನಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ. ಕಾಮಪಿಶಾಚಿಯನ್ನು ಬಂಧಿಸಿದ ಪೊಲೀಸರು.